2023-24 ವಾಣಿಜ್ಯೋದ್ಯಮ ಅಭಿವೃದ್ಧಿ ಸಾರ್ವಜನಿಕ ಜಾಗೃತಿ ಕಾರ್ಯಾಗಾರ ಇಂದು ಬೆಳಗ್ಗೆ ಮಂಜೇಶ್ವರ ಕುಟುಂಬಶ್ರೀ ಸಿಡಿಎಸ್ ಹಾಲ್ನಲ್ಲಿ ನಡೆಯಿತು. ಕೇರಳ ಸರ್ಕಾರ ವ್ಯವಸಾಯ ಮತ್ತು ವಾಣಿಜ್ಯ ಇಲಾಖೆಯ ಉದ್ಯಮಶೀಲ ವರ್ಷ 2023-24 ಕಾಸರಗೋಡು ಜಿಲ್ಲಾ ವ್ಯವಸಾಯ ಕೇಂದ್ರ ಮಂಜೇಶ್ವರ ಗ್ರಾಮ ಪಂಚಾಯತ್ ವಾಣಿಜ್ಯೋದ್ಯಮ ಅಭಿವೃದ್ಧಿ ಸಾರ್ವಜನಿಕ ಜಾಗೃತಿ ಕಾರ್ಯಾಗಾರವು ಇಂದು ಬೆಳಗ್ಗೆ ಕುಟುಂಬಶ್ರೀ ಸಿಡಿಎಸ್ ಹಾಲ್ನಲ್ಲಿ ನಡೆಯಿತು. ಉದ್ಘಾಟನೆಯನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೀನ್ ಲವಿನೋ ಮೊಂತೆರೊ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶ್ರೀ ಮೊಹಮ್ಮದ್ ಎಂ ಅಲಂಕರಿಸಿದರು. ಉತ್ಪನ್ನ ಮಾಡುವುದಿದ್ರೆ ಅಥವಾ ಯಾವುದಾದ್ರೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಮಾತ್ರ ಕೊಡುವಂತದ್ದು. ಯಾಕೆಂತ ಹೇಳಿದ್ರೆ ಯಾವಾಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡ್ತೇವೋ ನಮಗೆ ಮಾತ್ರ ನಾವು ಉದ್ಧಾರ ಆಗೋದು ಮಾತ್ರ ಅಲ್ಲ, ನಮ್ಮಂತವರು 10 ಜನರಿಗೆ ಅವರಿಗೆ ಉದ್ಯೋಗವನ್ನು ಕೊಟ್ಟು 10 ಕುಟುಂಬಗಳನ್ನು ಆರ್ಥಿಕವಾಗಿ ಅವರನ್ನು ಸಬಲರನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ.